ಮಂಗಳೂರು ಹೊರವಲಯದ ಕುಲ್ಲಾಯಿಯ ಹೊನ್ನಕಟ್ಟೆ ವಾರ್ಡ್ ನಂಬರ್ 8ರಲ್ಲಿ ಇರುವ ಸಾರ್ವಜನಿಕ ರಸ್ತೆಯ ಸರ್ವೆಗೆ ಆಗಮಿಸಿದ ಅಧಿಕಾರಿಗಳು ಗ್ರಾಮಸ್ಥರ ಪ್ರತಿಭಟನೆಗೆ ಮಣಿದು ವಾಪಸ್ಸಾದಂತಹ ಘಟನೆ ನಡೆದಿದೆ. ಕುಲ್ಲಾಯಿ ಹೊನ್ನಕಟ್ಟೆ ವಾರ್ಡ್ ನಂಬರ್ 8ರಲ್ಲಿ 60 ಕುಟುಂಬಗಳು 150 ವರ್ಷಗಳಿಂದ ವಾಸವಾಗಿದ್ದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ರಸ್ತೆಗಾಗಿ ಅರ್ಜಿಯನ್ನು ಸಲ್ಲಿಸಿ ಗ್ರಾಮಸ್ಥರು ರಸ್ತೆಯನ್ನ ತಮ್ಮದಾಗಿಸಿಕೊಂಡಿದ್ರು. ಈ ಪ್ರಕ್ರಿಯೆಗೆ ಸಂಘವೊಂದು ತಕರಾರು ಅರ್ಜಿ ಸಲ್ಲಿಸಿ ತಡೆಯಾಜ್ಞೆ ತಂದಿತ್ತು. ಆದರೆ ಗ್ರಾಮಸ್ಥರು ಸುದೀರ್ಘ 12 ವರ್ಷಗಳ ಕಾನೂನು ಹೋರಾಟ ನಡೆಸಿದ ಫಲವಾಗಿ ಹೈಕೋರ್ಟ್ ಗ್ರಾಮಸ್ಥರ ಪರವಾಗಿ ತೀರ್ಪು ನೀಡಿತ್ತು. ಇದರಿಂದ ಸಾರ್ವಜನಿಕ ರಸ್ತೆಯಾಗಿ ಉಪಯೋಗಿಸಲು ಗ್ರಾಮಸ್ಥರಿಗೆ ಅವಕಾಶ ಲಭಿಸಿತ್ತು. ಇದೀಗ ಅಧಿಕಾರಿಗಳು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಮಂಗಳವಾರ ಸಾರ್ವಜನಿಕ ರಸ್ತೆಯ ಸರ್ವೆಗೆ ಆಗಮಿಸಿದರು. ಸರ್ವೆಗೆ ವಿರೋಧ ವ್ಯಕ್ತಪಡಿಸಿದ ಕುಲ್ಲಾಯಿಯ ಹೊನ್ನಕಟ್ಟೆ ವಾರ್ಡ್ ನಂಬರ್ 8ರ ಜನರು ಸರ್ವೇಯರನ್ನ ಮತ್ತು ಇತರ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಹೈಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಧಿಕ್ಕರಿಸಿ ಬಂದಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ರೀತಿ ಮುಂದುವರಿದರೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಓರ್ವ ಗ್ರಾಮಸ್ಥ ಸೀಮೆ ಎಣ್ಣೆಯನ್ನ ಸುರಿದು ಬೆಂಕಿ ಹಚ್ಚಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿ ಸೀಮೆ ಎಣ್ಣೆ ತುಂಬಿದ ಬಾಟಲಿಯನ್ನು ಪ್ರದರ್ಶಿಸಿದ್ರು. ಗ್ರಾಮಸ್ಥರ ಈ ಪ್ರತಿಭಟನೆಗೆ ಮಣಿದಂತಹ ಅಧಿಕಾರಿಗಳು ಅಲ್ಲಿಂದ ನಿರ್ಗಮಿಸಿದ್ರು. ನಿಮ್ಮ ಬಾಯಿಂದ ಬಂದವರು ಸರ್ಕಾರದ ಒತ್ತಡ, ಶಾಸಕರ ಒತ್ತಡ ಬಂದಿದೆ ಅಂತ ನೀವೇ ಹೇಳಿದವರು, ಬೇರೆ ಹೇಳಿಲ್ಲ. ಎಡಿಯಲ್ಲಿ ಹೇಳಿದ್ರೆ ನಮ್ಮ ವಾಯ್ಸ್ ರೆಕಾರ್ಡ್ ಉಂಟು. ನೀವು ಸರ್ಕಾರ ಯಾರ ಪರವಾಗಿ ಕೆಲಸ ಮಾಡುವುದು? ನೀವು ನಾಳೆ ಕೋರ್ಟಲ್ಲಿ ನ್ಯಾಯಾಲಯದ ಪರವಾಗಿ ಕೆಲಸ ಮಾಡುವುದು, ಶಾಸಕರ ಪರವಾಗಿ ಕೆಲಸ ಮಾಡುವುದು? ನೀವು ಶಾಸಕರ ಪರವಾಗಿ ಕೆಲಸ ಮಾಡುವುದು, ಶಾಸಕರ ಪರವಾಗಿ ಕೆಲಸ ಮಾಡಿ. ನ್ಯಾಯಾಲಯದ ಪರವಾಗಿ ಕೆಲಸ ಮಾಡುವುದು, ನ್ಯಾಯಾಲಯದ ಪರವಾಗಿ ಕೆಲಸ ಮಾಡಿ. ಹಾಗೆ ಮಾಡಿ. ಇದೇ MLA ಭರತ್ ಹೇಳಿದವ ಡೈರೆಕ್ಟ್ ನಾಳೆ ಯಾವುದೋಸ್ಕರ ಶಾಸಕರಿಗೋಸ್ಕರ ನ್ಯಾಯಾಲಯ ಇರುವುದು ಜನಗಳಿಗೋಸ್ಕರ ಅಲ್ಲ. ಇಲ್ಲಿ ರೆಕಾರ್ಡ್ ಉಂಟು, ನೀವು ಮಾತಾಡಿದ್ದೀರಿ. ಇಲ್ಲಿ ರೆಕಾರ್ಡ್ ಉಂಟು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ ನೀವು ದೇವರ ನಾನು ನೋಟಿಸ್ ಕಳಿಸಿ, ನಾನು ಈ ನೋಟಿಸ್ ಕಳಿಸಿ ನಮಗೆ ಬರೋದಿಲ್ಲ. ಅಲ್ಲ DC ಆಗಲಿ ನಿಮಗೆ ಒಂದು ಆದೇಶ ಪ್ರತಿಯನ್ನು ಒಂದು DC ತಹಸೀಲ್ದಾರ್ ಮಾಡಿದ ಆದೇಶ ಪ್ರತಿ ನಿಮಗೆ ಕೊಟ್ಟ ನಂತರ ನೀವು ಅದನ್ನು ಅವರಿಗೆ ನಿಗ್ಲೆಕ್ಟ್ ಮಾಡಿ ವಿರೋಧ ಪಾರ್ಟಿ ಅವರಿಗೆ ನೀವೆಲ್ಲ ಮಾಡಿ ಕೊಡುದು ಅಂತ ಹೇಳಿದ್ರೆ ಮೋಜಾರ್ ಮಲ್ತೇರು ಎಂಕಲ ಸೈನ್ಯ ತೊಂದರೆ ಐನ್ ಎಂಜನ ಮಲ್ತೇರು ಎಂಕಲ ಸೈನ್ಯದ ವ್ಯಾಲ್ಯೂ ಉಂಡಜ್ಜ ಅವಲತ್ತಿಯೇ ಎಂಕಲ ಸೈನ್ಯ ತೊಂದರೆ ಪೇಪರ್ ಉಂಟು ಅಲ್ಲಿ ಬರೀತೇನೆ ಫಾಸ್ಟ್ ಬರೀತೇನೆ ಪೇಪರ್ ಉಂಟು ಎಂಕಲ ಜರತ್ತು ವಿಡಿಯೋ ಬಡೆ ವಿಡಿಯೋ 12 ವರ್ಷದಿಂದ ನಾವು ಪ್ರಯತ್ನ ಮಾಡಿ ನಮ್ಗೆ 20 ಫೀಟ್ ಇದು ರೋಡ್ ಸರ್ಕಾರ ಕೊಟ್ಟಿದೆ. ಯಾರ ಅಪ್ಪನ ಆಸ್ತಿ ಅಲ್ಲ. ಅದಕ್ಕೆ ಇನ್ನೊಬ್ಬರ ತಂದೆ ಯಾಕೆ ಆಗುವುದು? ಅದರಿಂದ ಅರ್ಧ ತಗೊಂಡು ಇನ್ನೊಬ್ಬರ ತಂದೆ ಯಾಕೆ ಆಗುವುದು? ಅವರಿಗೆ ಬೇಕಾದ್ರೆ ಮಾಡಿ 40 ಫೀಟ್ ಬೇರೆ ಮಾಡಿ ಕೊಡಿ ರೋಡ್. ನಾವು ಮಾಡಿದ ಮಕ್ಕಳಿಗೆ ಅವರ ತಂದೆ ಯಾಕೆ ಆಗುವುದು? ನಾವು ನಿಮ್ಮಲ್ಲಿ ಬರ್ಲಿಕ್ಕಿಲ್ಲ, ನೀವು ಅಲ್ಲಿಗೆ ಹೋಗಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಕೆಲಸವನ್ನು ಮಾಡಬೇಕು. ಜಿಲ್ಲಾಧಿಕಾರಿ ಸರ್ಕಾರಿ ಜಮೀನಿನಲ್ಲಿ 12 ವರ್ಷದಿಂದ ನಾವು ಮೂಲಭೂತ ಸೌಕರ್ಯಕ್ಕಾಗಿ ತಹಸೀಲ್ದಾರಿಗೆ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಟ್ಟ ನಂತರ ಸ್ವತಃ ತಹಸೀಲ್ದಾರ್ ಸ್ಥಳ ಪರೀಕ್ಷೆ ಬಂದು 100ಕ್ಕೆ 100 ಸತ್ಯವೆಂದು ಪರಿಗಣಿಸಿ ಜಿಲ್ಲಾಧಿಕಾರಿಗೆ ವರದಿಯನ್ನು ನೀಡಿದರು. ಈ 60 ಮನೆಯವರಿಗೆ ಬೇಕಾದ ಮೂಲ ಸೌಕರ್ಯಕ್ಕಾಗಿ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟರು. ತಹಸೀಲ್ದಾರಿಗೆ ಸ್ಥಳ ಪರೀಕ್ಷೆ ಮಾಡಿ 13 ಸೆನ್ಸು ಜಮೀನನ್ನು ನಗರ ಪಾಲಿಕೆ ಹಸ್ತಾಂತರ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮೂಲಭೂತ ಸೌಕರ್ಯಕ್ಕಾಗಿ ತಹಸೀಲ್ದಾರ್ಗೆ ಆದೇಶವನ್ನು ಕೊಟ್ಟರು. ತಹಸೀಲ್ದಾರ್ ಅದೇ ಪ್ರಕಾರ ನೋಂದಣಿ ಇಲ್ಲದ ಗ್ರಾಮ ಸಂಘದವರು 1965 ನಂತರದ್ದು ನೋಂದಣಿಯೇ ಮಾಡಲಿಲ್ಲ ಅಂತ ಗ್ರಾಮ ಸಂಘದವರು ರಾಜಕೀಯ ಒತ್ತಡದಿಂದ ಅದಕ್ಕೆ 4 ಬಾರಿ ಸ್ಟೇ ತಂದರು ಹೈಕೋರ್ಟ್ನಲ್ಲಿ. ಆ 4 ಸಾರಿಯೂ ಸ್ಟೇ ವೇಕೆಟ್ ಆಯಿತು. ಆದರೆ ಈಗ ರಾಜಕೀಯ ಇಲ್ಲಿ MLA ಅನ್ನು ಸೇರಿಸಿ ನ್ಯಾಯಾಲಯದಿಂದನೇ ನೋಟಿಸ್ ಕೊಟ್ಟ ನಂತರ 2 ವರ್ಷ ಆಗ್ತಾ ಬಂತು. ಯಾವುದೇ ಕ್ರಮವನ್ನು ವಹಿಸದೆ ಪುನರಪಿ ಅವರಿಗೆ 12 ಫೂಟು ಆ ಕಡೆ 12 ಫೂಟ್ ಈ ಕಡೆ ಮತ್ತೆ ಉಳಿದ ಜಮೀನನ್ನು ಎಲ್ಲ ಅವರ ಹೆಸರಿನಲ್ಲಿ ಮಾಡಲು ಜಿಲ್ಲಾಧಿಕಾರಿ ಆದೇಶವನ್ನು ನೀಡಿದ್ದಾರೆ. ರವಿಕುಮಾರ್ ಜಿಲ್ಲಾಧಿಕಾರಿ ಆದೇಶವನ್ನು ನೀಡಿದ್ದಾರೆ. ಸಾರ್ವಜನಿಕರ ಪರವಾಗಿ ಬೆಂಗಳೂರು ಉಚ್ಚತಮ ನ್ಯಾಯಾಲಯದಲ್ಲಿ ಹಾಕಿರ್ತಾರೆ. ಅದು ನೋಟಿಸು ಅವರಿಗೆ ಬಂದಿದೆ. ಆ ನೋಟಿಸನ್ನು ಏನು ಗಮನಿಸದೆ ಗ್ರಾಮ ಸಂಘದ ಪರವಾಗಿ MLA ಪರವಾಗಿ ಈ ರಸ್ತೆಯನ್ನು ಮಾಡಲು ಪುನರಪಿ 5ನೇ ಬಾರಿ ನಿಜಾಮುದ್ದೀನ್ ಎಂಬ ಸರ್ವೇಯರು ಸರ್ವಾಧಿಕಾರದಿಂದ ಬಂದು ಅದನ್ನು ಅಳತೆ ಮಾಡಲು ಬಂದಿರುವರು. ಅದಕ್ಕೆ ನಾವು ನ್ಯಾಯಾಲಯದ ನೋಟಿಸನ್ನು ತೋರಿಸಿದ್ದೇವೆ. ತದನಂತರ ಅವರು ವಾಪಸ್ಸು ಹೋದರು. ಈಗ ನಮಗೆ ಈ ರಸ್ತೆ ಮೇಲೆ ಕೇಸ್ ಹಾಕಿದ್ದಾರೆ.
ಕೇಸ್ ಆಗಿ ಆ ಕೇಸ್ 4 ಸರಿ ವಿಕೆಟ್ ಆಯಿತು ಹೈಕೋರ್ಟಲ್ಲಿ. ವಿಕೆಟ್ ಆಗಿ ಆ ಸ್ಕೆಚ್ ಕರೆಕ್ಟ್ ಉಂಟು, ನೀವು ಜನರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ರಸ್ತೆ ಬೇಕು, ಇಲ್ಲಿ 60 ಮನೆಗಳು ಇವೆ ಅಂತ ಹೇಳಿ ಕೋರ್ಟು ಕೂಡ ತೀರ್ಮಾನ ಮಾಡಿದೆ. ಅದಕ್ಕೆ ಪ್ರಕಾರ DC ಆರ್ಡರ್ ಮಾಡಿದ್ದಕ್ಕೆ ನಿಜಾಮುದ್ದೀನ್ ಎನ್ನುವರು ಸರ್ವೆಗೆ ಬಂದಿದ್ದಾರೆ. ಅವರು ಸರ್ವೆಗೆ ಬಂದು ಮುಖತಃ ಅವರ ಸ್ವಹಸ್ತದಿಂದ ಇದು ಬರೆದಿದ್ದಾರೆ, ಮೊಹಜರ್ ಅನ್ನುವುದು ಬರೆದಿದ್ದಾರೆ. ಇಲ್ಲಿಯ ಜನಪ್ರತಿನಿಧಿಗಳು ಅವರಿಗೆ ಏನು ಬೆದರಿಕೆ ಹಾಕಿದ್ದಾರೆ ಅಂತೆ. ಆ ಬೆದರಿಕೆ ಹಾಕಿದ್ದಕ್ಕೆ ಅವರು ಅದನ್ನು ಅಲ್ಲೇ ತಡೆ ಇಟ್ಟು ಆ ಕೆಲಸವನ್ನು ಮಾಡದೆ ನಮಗೆ ಬೇಕಾಗುವಂಥ ನ್ಯಾಯಯುತವಾದ ರಸ್ತೆ ಸಿಗುವಂಥದ್ದನ್ನು ಮಾಡದೆ ಅವರು ಅದಕ್ಕೆ ಅಡಚಣೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಹೈಕೋರ್ಟಿನಲ್ಲಿ ಅವರ ಮೇಲೆ ನಿಂದನೆ ಕೇಸ್ ಹಾಕಿದ್ದೇವೆ. ಜಿಲ್ಲಾಧಿಕಾರಿ ಸಹಿತ ಎಲ್ಲ ನಿಜಾಮುದ್ದೀನ್, ತಹಸೀಲ್ದಾರ್, RI, ADR ಎಲ್ಲರ ಮುಖಾಂತರ ಆ ನಿಂದನೆ ಕೇಸ್ ಇಲ್ಲಿ ಉಂಟು. ಇಲ್ಲಿಂದ ಅಭಿವೃದ್ಧಿಯಾಗುವಂಥದ್ದು ಕುಲಾಯಿಯಿಂದ ಹೊಸಬೆಟ್ಟುಗೆ ಲಿಂಕ್ ರಸ್ತೆ ಆಗ್ತದೆ. ಇದನ್ನು ಅವರು ತಡೆ ಹಿಡಿತಾ ಇದ್ದಾರೆ. ನಮಗೆ ಇದು ರಸ್ತೆ ಆಗಬೇಕು, ನಾವು ಯಾವುದಕ್ಕೂ ರೆಡಿ.